ಉಡುಪಿ ಜಿಲ್ಲೆಯ ಬಾರ್ಕೂರಿನಲ್ಲಿ ಹೆದ್ದಾರಿ ಬದಿಯಲ್ಲಿ ಅಪಾಯವೊಂದು ಕಾಯ್ತಾ ಇದೆ. ರಸ್ತೆಯ ಎರಡೂ ಪಾರ್ಶ್ವಗಳಲ್ಲೂ ಕೂಡ ಇಂದ್ರಾಣಿ ತೀರ್ಥ ನದಿ ಹಾದು ಹೋಗ್ತಾ ಇದ್ದು, ಎರಡೂ ಬದಿಗಳಲ್ಲಿ ತಡೆಗೋಡೆ ಅಥವಾ ತಡೆಬೇಲಿಯಾಗ್ಲಿ ಯಾವುದೂ ಕೂಡ ಇಲ್ಲ. ಇನ್ನು ರಸ್ತೆಗೆ ತಡೆಗೋಡೆ ಇಲ್ಲದೆ ಅದೆಷ್ಟೋ ಬಾರಿ ನದಿಗೆ ವಾಹನಗಳು ಉರುಳಿದಂತಹ ನಿದರ್ಶನಗಳು ಕೂಡ ಇದೆ. ಹೀಗಾಗಿ ಜಿಲ್ಲಾಡಳಿತ ಈ ಬಗ್ಗೆ ತಡೆಬೇಲಿಯನ್ನ ನಿರ್ಮಿಸಬೇಕು ಅಂತ ನಾಗರಿಕ ಸಮಿತಿ ಆಗ್ರಹಿಸಿದೆ. ಉಡುಪಿ ಜಿಲ್ಲೆಯ ಬಾರ್ಕೂರು ಬಳಿ ಇತ್ತೀಚೆಗೆ ತಡೆಗೋಡೆ ಇಲ್ಲದ ಕೆರೆಗೆ ಬಿದ್ದು ಚಾಲಕ ಮೃತಪಟ್ಟ ಘಟನೆ ನಮ್ಮ ಎದುರಿಗೆ ಇರುವಾಗಲೇ ಉಡುಪಿ ನಗರದಲ್ಲೂ ಇಂತಹ ಅಪಾಯ ವಾಹನ ಸವಾರರನ್ನ ಆಹ್ವಾನಿಸುತ್ತಿದೆ. ಅದರಲ್ಲೂ ಪ್ರವಾಸಿಗರು ಇಲ್ಲಿ ಕೇರ್ಫುಲ್ ಆಗಬೇಕಿರುವುದು ಅಗತ್ಯವಾಗಿದೆ. ಕಲ್ಸಂಕ ರಾಷ್ಟ್ರೀಯ ಹೆದ್ದಾರಿಯಿಂದ ಶ್ರೀಕೃಷ್ಣ ಮಠದ ರಾಜಾಂಗಣ ಯಾತ್ರಿಕರ ವಾಹನ ನಿಲುಗಡೆ ಸ್ಥಳವನ್ನ ಸಂಪರ್ಕಿಸುವ ರಸ್ತೆ ಅಪಾಯಕಾರಿ ಸ್ಥಿತಿಯಲ್ಲಿದೆ. ರಸ್ತೆಯ ಎರಡೂ ಪಾರ್ಶ್ವಗಳಲ್ಲಿಯೂ ಇಂದ್ರಾಣಿ ತೀರ್ಥ ನದಿ ಹಾದು ಹೋಗ್ತಾ ಇದೆ. ಎರಡೂ ಪಾರ್ಶ್ವಗಳಲ್ಲಿ ತಡೆಗೋಡೆ ಅಥವಾ ತಡೆಬೇಲಿಯಾಗಲಿ ಯಾವುದೂ ಇಲ್ಲ. ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಯಾತ್ರಿಕರ ಹಾಗೂ ಸ್ಥಳೀಯರ ಘನ ಲಘು ವಾಹನಗಳು ಬಹಳ ಸಂಖ್ಯೆಯಲ್ಲೇ ಈ ರಸ್ತೆಯಲ್ಲಿ ಸಂಚರಿಸುತ್ತವೆ. ಅತಿ ವೇಗದಲ್ಲಿ ಸಂಚರಿಸುವ ವಾಹನಗಳು ನಿಯಂತ್ರಣ ತಪ್ಪಿದಲ್ಲಿ ವಾಹನವು ಕಮರಿಗೆ ಬೀಳುವ ಸಾಧ್ಯತೆ ಇದೆ. ನಮ್ಮ ಉಡುಪಿ ಕಲ್ಸಂಕ ಆಗುಂಬೆ ಬಂದ ಬರುವಂತಹ ರಸ್ತೆ ಮತ್ತು ಮಲ್ಪೇಟು ಉಡುಪಿಗೆ ಬರುವಂತಹ ರಸ್ತೆಯ ಬದಿಯಲ್ಲಿ ಕೃಷ್ಣ ಮಠಕ್ಕೆ ಹೋಗುವ ಪಾರ್ಕಿಂಗ್ ಇದೆ. ಆ ಪಾರ್ಕಿಂಗ್ಗೆ ಬರಬೇಕಾದರೆ ಕಲ್ಸಂಕದಿಂದ ಹಿಡಿದು ಪಾರ್ಕಿಂಗ್ಗೆ ಬರುವ ರಸ್ತೆಯಲ್ಲಿ ನಮ್ಮ ಏನು ಇಂದ್ರಾಣಿ ನದಿ ಇದೆ, ಅಲ್ಲಿಯೇ ಒಂದು ಬಹಳಷ್ಟು ಅಪಾಯಕಾರಿಯಾದಂಥ ಒಂದು ಸ್ಥಳ. ಯಾಕಂದರೆ ಎರಡೂ ಬದಿಯಲ್ಲಿಯೂ ಕೂಡ ಇಂದ್ರಾಣಿ ನದಿ ಹರಿದು ಹೋಗಿರುವುದರಿಂದ ಅದರಲ್ಲಿ ತಡೆಗೋಡೆ ಇಲ್ಲದೆ ಬಹಳಷ್ಟು ತೊಂದರೆ ಉಂಟಾಗಿರುತ್ತದೆ. ಸರ್ಕಾರವು ಅಥವಾ ಜಿಲ್ಲಾಡಳಿತ ಇದಕ್ಕೆ ಎಚ್ಚೆತ್ತುಕೊಂಡು ತಡೆಗೋಡೆಯನ್ನು ನಿರ್ಮಿಸಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಂಡೆ. ಕಳೆದ ವರ್ಷ ಆಟೋವೊಂದು ಇಂದ್ರಾಣಿ ನದಿಗೆ ಬಿದ್ದಿರುವ ಘಟನೆ ನಡೆದು ಹೋಗಿದೆ. ಹಾಗೆಯೇ ಮೊನ್ನೆಯಷ್ಟೇ ಬಾರ್ಕೂರು ಚೌಳಿಕೆರೆಗೆ ತಡೆಗೋಡೆ ಇಲ್ಲದೆ ಕಾರೊಂದು ಕೆರೆಗೆ ಬಿದ್ದು ವ್ಯಕ್ತಿಯೋರ್ವರು ಮೃತಪಟ್ಟು ಸಹ ಪ್ರಯಾಣಿಕ ಗಾಯಗಳಾಗಿರುವ ದುರಂತ ಘಟನೆ ನಡೆದಿರುವುದು ನಮ್ಮ ಕಣ್ಣ ಮುಂದಿದೆ. ಹಾಗಾಗಿ ಜಿಲ್ಲಾಡಳಿತ ನಗರಾಡಳಿತವು ಮುನ್ನೆಚ್ಚರಿಕೆಯ ಕ್ರಮವಾಗಿ ರಾಜಾಂಗಣ ಪಾರ್ಕಿಂಗ್ ರಸ್ತೆಯ ಎರಡೂ ಪಾರ್ಶ್ವಗಳಲ್ಲಿಯೂ ತಡೆಬೇಲಿ ಅಥವಾ ತಡೆಗೋಡೆಯನ್ನ ನಿರ್ಮಿಸಬೇಕೆಂದು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಆಗ್ರಹಿಸಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.